ಕಳೆದ 20 ವರ್ಷಗಳಿಂದ ಕೊರಗಜ್ಜನ ಆರಾಧಕರಾಗಿ ಗುರುತಿಸಿಕೊಂಡಿದ್ದ 66ರ ಹರೆಯದ ಕಾಸಿಂ ಸಾಹೇಬ್ ಅವರು ಹೃದಯಘಾತದಿಂದ ಇಂದು ಮುಂಜಾನೆ ವಿಧಿವಶರಾದರು. ಕಾಸಿಂ ಅವರು ಮೂಲತಃ ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರಾಗಿದ್ದು ಮಂಗಳೂರು ಹೊರವಲಯದ ಮುಲ್ಕಿ ಬಳ್ಕುಂಜಿಯಲ್ಲಿ ನೆಲೆಸಿದ್ರು. ಕೊರಗಜ್ಜನ ದೇವಸ್ಥಾನ ನಿರ್ಮಿಸಿದವರು ಮಾಡುತ್ತಿದ್ದ ಆರಾಧನೆ ಕೋಮು ಸಾಮರಸ್ಯವನ್ನ ಬೆಸೆದಿತ್ತು. ಈ ದೇವಸ್ಥಾನಕ್ಕೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ವಿವಿಧ ಜಾತಿ ವಿವಿಧ ಧರ್ಮದ ಜನರು ಬಂದು ಕೊರಗಜ್ಜನಿಗೆ ಆರಾಧನೆಯನ್ನ ಸಲ್ಲಿಸುತ್ತಿದ್ದರು. ಕಾಸಿಂ ಸಾಬ್ ಪ್ರತಿದಿನ ಕೊರಗಜ್ಜನಿಗೆ ಪೂಜೆ ಸಲ್ಲಿಸಿ ಭಕ್ತರ ನೋವನ್ನು ಕೂಡ ಹಂಚಿಕೊಳ್ಳುತ್ತಿದ್ದರು. ಭಕ್ತರಿಗೆ ಪ್ರಸಾದ ವಿತರಿಸುತ್ತಿದ್ದರು.